ಪಟ್ಟಣ ಪಂಚಾಯತ್ಗೆ ದೂರು ಬಂದಾಗ ಸ್ಥಳ ಪರಿಶೀಲನೆ ನಡೆಸದೆ ಸಾಮಾನ್ಯ ಸಭೆಯಲ್ಲಿ ಮಾಜಿ ಅಧ್ಯಕ್ಷರು ನೇರವಾಗಿ ಮದರಸಾ ಸಮಿತಿಯವರು ರಕ್ತೇಶ್ವರಿ ದೇವಸ್ಥಾನಕ್ಕೆ ತೆರಳುವಂತಹ ರಸ್ತೆಯನ್ನು ಅತಿಕ್ರಮಿಸಿ ಆವರಣ ಗೋಡೆ ನಿರ್ಮಿಸಿದ್ದಾರೆಂಬ ಆರೋಪ ಮಾಡಿ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುವಂತೆ ಮಾಡಿದ್ದಾರೆ ಅಂತ ವಿಟ್ಲ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ವಿಕೆಎಂ ಅಶ್ರಫ್ ಹೇಳಿದ್ದಾರೆ. ವಿಟ್ಲದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಭೆಯ ದಿನದಂದು ದೂರು ಬಂದಂತಹ ಸೂಕ್ಷ್ಮ ವಿಚಾರವನ್ನ ತುರಾತುರಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಪಂಚಾಯತ್ ಸದಸ್ಯರಾಗಿದ್ದವರು ವಾಸ್ತವವನ್ನ ತಿಳಿಯದೆ ಆರೋಪ ಮಾಡಿ ಸಮಾಜಕ್ಕೆ ತಪ್ಪು ಮಾಹಿತಿ ನೀಡಿರುವುದು ಸರಿಯಲ್ಲ. ಹಿಂದೆ ವಿವಾದ ನಡೆದಂತಹ ಸಂದರ್ಭದಲ್ಲಿ ಮಾನವೀಯತೆಯ ದೃಷ್ಟಿಯಿಂದ 8 ಮನೆಗಳಿಗೆ ಹಾಗೂ ರಕ್ತೇಶ್ವರಿ ಗುಡಿಗೆ ಹೋಗುವ ನಿಟ್ಟಿನಲ್ಲಿ 12 ಅಡಿ ಅಗಲದ ರಸ್ತೆಯನ್ನು ಬಿಡಲಾಗಿದ್ದು ಅದಕ್ಕೆ ಗೇಟ್ ನಿರ್ಮಾಣವನ್ನ ಆ ಸಂದರ್ಭದಲ್ಲಿ ಮಾಡಲಾಗಿತ್ತು ಅಂತ ತಿಳಿಸಿದ್ರು. ವಿಟ್ಲದಲ್ಲಿ ಸಮುದಾಯಗಳು ಎಂಬುದನ್ನು ಬಿಟ್ಟು ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬದುಕ್ತಾ ಇದ್ದಾರೆ. ಕಪ್ಪು ಹಾಸುಕಲ್ಲು ಇರುವ ಪ್ರದೇಶದಲ್ಲಿ ಯಾವುದೇ ತಡೆಗೋಡೆಯನ್ನ ನಿರ್ಮಿಸಿಲ್ಲ ಮತ್ತು ಅಲ್ಲಿ ರಸ್ತೆ ನಿರ್ಮಾಣಕ್ಕೂ ಸಾಧ್ಯವಿಲ್ಲದ ಪ್ರದೇಶದ ವಿಚಾರವನ್ನ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಮಾತಾಡುವವರು ವಿಟ್ಲಪೇಟೆಯ ಮುಖ್ಯ ರಸ್ತೆಗಳಲ್ಲಿರುವ ಗುಂಡಿ ಮುಚ್ಚಿಸಿ ಸಾರ್ವಜನಿಕರಿಗೆ ಸಹಕಾರವಾಗುವ ಕಾರ್ಯವನ್ನ ಮಾಡಲಿ ಅಂತ ಆಗ್ರಹಿಸಿದ್ರು. ಅಲ್ಲಿ ಪಟ್ಟಣ ಪಂಚಾಯತಿಯವರು ನಿಜವಾಗಿ ಪಟ್ಟಣ ಪಂಚಾಯತಿಯವರು ಮಾಡಬೇಕಾದ ವ್ಯವಸ್ಥೆ ಅಂದ್ರೆ ಪಟ್ಟಣ ಪಂಚಾಯತಿಗೆ ಒಂದು ಕಂಪ್ಲೇಂಟ್ ಬಂದ್ರೆ ಪಟ್ಟಣ ಪಂಚಾಯತಿಯವರು ಅದನ್ನು ಹೋಗಿ ಪರಿಶೀಲನೆ ಮಾಡಿದ ನಂತರ ಅವರು ಆ ಸಬ್ಜೆಕ್ಟ್ ಅನ್ನು ಸಾಮಾನ್ಯ ಸಭೆಯಲ್ಲಿ ಹಿಡಬೇಕು ಲೆಕ್ಕ. ಅದಲ್ಲದೆ ಈಗ ಅವ್ರು ಕೇಳುವಾಗ ಹೇಳ್ತಾರೆ ಪಟ್ಟಣ ಪಂಚಾಯತಿಯವರು, ನಮಗೆ ಅದು ಮೀಟಿಂಗಿನ ದಿವಸವೇ ಆ ಲೆಟರ್ ಬಂದಿದೆ. ಮೀಟಿಂಗಿನ ದಿವಸ ಒಂದು ಲೆಟರ್ ಬಂದ್ರೆ ಅದು ಅವತ್ತಿನ ಸಾಮಾನ್ಯ ಸಭೆಯಲ್ಲಿ ಇಡುವಾಗೇ ಇಲ್ಲ. ಯಾವಾಗ ಒಂದ್ ದಿವಸ ಮುಂಚೆ ಬಂದ್ರು, ಮರು ದಿವಸ ಮೀಟಿಂಗ್ ದಿವಸ ಬಂದ್ರು, ಪಟ್ಟಣ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಅವತ್ತಿನ ಸಭೆಯಲ್ಲಿ ಅದು ಇಡುವ ಅಗತ್ಯವೇ ಇಲ್ಲ. ಅದನ್ನು ಪರಿಶೀಲನೆ ಮಾಡಿದ ನಂತರ ಮತ್ತೊಂದು ಮೀಟಿಂಗ್ ನಲ್ಲಿ ಅದನ್ನು ಇಡತಕ್ಕದ್ದು. ಆದ್ರೆ ಇವರು ತರಾತುರಿಯಲ್ಲಿ ಇಂಥ ಒಂದು ಸಬ್ಜೆಕ್ಟ್, ಈ ಸಬ್ಜೆಕ್ಟ್ ಹೊರಗಿನ ಪ್ರದೇಶಕ್ಕೆ ಸಾರ್ವಜನಿಕರಿಗೆ ಇದು ಹೋದ್ರೆ ಹೇಗೆ ಆಗ್ತದೆ? ಈಗಿನ ಪರಿಸ್ಥಿತಿ ಹೇಗೆ ಉಂಟು? ಈಗಿನ ಇಂತಹ ಪರಿಸ್ಥಿತಿಯಲ್ಲಿ ಒಂದು ದೇವಸ್ಥಾನದ ಹೋಗುವ ರಸ್ತೆಯನ್ನ ತಡೆಗೋಡೆ ಅದು ಅತಿಕ್ರಮಿಸಿ ತಡೆಗೋಡೆ ನಿರ್ಮಿಸಿದ್ದಾರೆ ಅಂತ ಹೇಳಿ ಈ ಹೊರಗಡೆ ಸಾರ್ವಜನಿಕರಿಗೆ ಹೋದ್ರೆ ಪರಿಸ್ಥಿತಿ ಏನಾಗಿದೆ? ಸುದ್ದಿಗೋಷ್ಠಿಯಲ್ಲಿ ಚಂದಳಿಕೆಯ ಮದ್ರಸತುಲ್ ಉಸ್ಮಾನಿಯಾ ಅಧ್ಯಕ್ಷ ಇಸಾಕ್ ಹಾಜಿ, ಕಾರ್ಯದರ್ಶಿ ಇಕ್ಬಾಲ್, ಜೊತೆ ಕಾರ್ಯದರ್ಶಿ ಹರ್ಷದ್ ಇಸ್ಮಾಯಿಲ್ ವಿ ಉಪಸ್ಥಿತರಿದ್ದರು.